ಸೈನ್ಸ್ ಅಂದರೆ ಗ್ರಹ ವಿಜ್ಞಾನ ಎನ್ನುವಂಥ BSc ಹೊಸ ಕೋರ್ಸೇ ಶುರು ಮಾಡಿದ್ದೇವೆ ನಾವು. ಗ್ರಹ ವಿಜ್ಞಾನ ಅಂದರೆ ಮನೆಗೆ ಮಾತ್ರ ಅಲ್ಲ, ಈಗ ಯಾವುದೇ ಒಂದು ರೀತಿಯಲ್ಲಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಏನೇನು ಫೇಸ್ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಕೌಶಲ್ಯಗಳನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಸಬ್ಜೆಕ್ಟ್ಗಳಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಹೋಮ್ ಸೈನ್ಸಲ್ಲಿ ಮುಖ್ಯವಾಗಿ 5 ಬ್ರಾಂಚಸ್ ಇದೆ. ಒಂದು ಟೆಕ್ಸ್ಟೈಲ್ಸ್ ಆ್ಯಂಡ್ ಫ್ಯಾಷನ್ ಡಿಸೈನ್ ಅಂದರೆ ಉಡುಪುಗಳನ್ನು ಮಾಡುವಂಥ ತಯಾರಿಯ ವಿಧಾನಗಳು. ಇನ್ನೊಂದು ಆಹಾರ ಮತ್ತು ಪೋಷಣೆ, ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಮತ್ತು ಚೈಲ್ಡ್ ಡೆವಲಪ್ಮೆಂಟ್, ಮಗು ಹೊಟ್ಟೆಯಲ್ಲಿ ಇರುವಾಗಿಂದ ಸಾಯುವ ತನಕದ ಅಂದರೆ ಕೊನೆಯ ಜೀವನದವರೆಗೂ, ಕೊನೆಯ ಓಲ್ಡ್ ಏಜ್ ತನಕದ ಆಹಾರದ ಬಗ್ಗೆ ನಾವು ಅದಕ್ಕೆ ಡೀಟೇಲ್ಸ್ ಕೊಡ್ತೇವೆ. ಅದೇ ರೀತಿ ಯಾವ ರೀತಿಯಲ್ಲಿ ನೀವು ಮಕ್ಕಳಿಗೆ ಹೇಳಿಕೊಡಬೇಕು, ಪಾಠವನ್ನು ಹೇಳಿಕೊಡಬೇಕು, ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್, ಅದನ್ನು ನಾವು ನರ್ಸರಿ ಸ್ಕೂಲಿಗೆ ಹೋಗಿ ನಮ್ಮ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಕೊಡ್ತೇವೆ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಒಂದು ಸಬ್ಜೆಕ್ಟಾಗಿ ಟೀಚ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನೀವೀಗ 2 ಚಪಾತಿ ತಿಂದರೆ ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರೋದನ್ನು ಮಕ್ಕಳು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ವಿವಿಧ ರೀತಿಯ ಏಜ್ನವರಿಗೆ, ವಿವಿಧ ರೀತಿಯ ವಯಸ್ಸಿನವರಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಹೇಗೆ ಕೊಡಬೇಕು, ಎಷ್ಟು ಕ್ಯಾಲೋರೀಸ್, ಎಷ್ಟು ಪ್ರೋಟೀನ್, ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು ಎನ್ನುವುದನ್ನು ಡಯಟ್ ಪ್ಲಾನಿಂಗ್ ಮೂಲಕ ಹೇಳ್ಕೊಡ್ತಾ ಇದ್ದೇವೆ. ಇನ್ನೊಂದು ಇಂಟೀರಿಯರ್ ಡೆಕೋರೇಷನ್ ಒಳಾಂಗಣ ಅಲಂಕಾರ, ಅದರಲ್ಲಿ ಫ್ಲವರ್ ಅರೇಂಜ್ಮೆಂಟ್, ಪೇಂಟಿಂಗ್ ಅಂಥದ ಎಲ್ಲ ವಿಷಯಗಳನ್ನು ಹೇಳ್ಕೊಡ್ತೇವೆ. ಇನ್ನೊಂದು ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಹೋಗಿ ನೀವು ಯಾವ ರೀತಿಯಲ್ಲಿ ಅವರಿಗೆ ಬೇಕಾದಂಥ ಆಶೋತ್ತರಗಳಿಗೆ ಸ್ಪಂದಿಸ್ಬೋದು ಅದನ್ನು ಸ್ಟೂಡೆಂಟಿಗೆ ಟ್ರೈನಿಂಗ್ ಆ್ಯಸ್ ವೆಲ್ ಎಸ್ ಪ್ರಾಜೆಕ್ಟ್ ತರಹ ಮಾಡ್ತಾ ಇದ್ದೇವೆ. ಇಂಟ್ರೆಸ್ಟ್ ಇದೆ ಆಂಟ್ರಪ್ರನರ್ ಆದರೆ ಹೇಗೆ ಮಾಡ್ಬೋದು, ಹೇಗೆ ಸೆಲ್ ಮಾಡ್ಬೋದು. ಸೊ ಈ ಇವೆಂಟಲ್ಲಿ ನಮಗೆ ಅದು ಗೊತ್ತಾಯಿತು ಆ್ಯಂಡ್ ನಮ್ಮ ಸ್ಕಿಲ್ಸ್ ಡೆವಲಪ್ ಆಯಿತು. ಆ್ಯಂಡ್ ಹೇಗೆ ಹೇಳಿದರೆ ನಾವು ಎಲ್ಲ ಎಂತೆಂಥ ಕಲ್ತಿದ್ದೇವೆ ಹೋಮ್ ಸೈನ್ಸಲ್ಲಿ, ಮತ್ತು ಎಂತೆಂಥ ಇಷ್ಟ ತನಕ ನಾವು ಎಂತೆಂಥ ಎಕ್ಸಾಮಲ್ಲಿ ಬರ್ತೇವೆ ಅದು ಇವತ್ತು ನಮ್ಮದೆಲ್ಲ ನಮ್ಮ ಬಜೆಟ್ ಸಿಸ್ಟಮ್, ಅರೇಂಜಿಂಗ್ ಟೇಬಲ್, ಡೆಬಿಟ್ ಕ್ರೆಡಿಟ್ ಹೇಗೆ ನಾವು ಕಲ್ತಿದ್ದೇವೆ ಹೋಮ್ ಸೈನ್ಸಲ್ಲಿ ಎಲ್ಲ ನಮಗೀಗ ಯೂಸ್ ಆಗ್ತಾ ಉಂಟು. ನಮಗೀಗ ರಿಯಲೈಸೇಷನ್ ಆಗ್ತಾ ಉಂಟು, ಓಕೆ ಇದು ಇಲ್ಲಿ ಯೂಸ್ ಆಯಿತು, ಇಲ್ಲ ಅಲ್ಲಿ ಯೂಸ್ ಆಯಿತು. ಸೊ ಈ ಫುಡ್ ಫೆಸ್ಟ್ ನಮಗೆ ತುಂಬ ಯೂಸ್ಫುಲ್ ಆಯಿತು ಫಾರ್ ಅ ರಿಯಲೈಸೇಷನ್ ದ್ಯಾಟ್ ನಾವೆಲ್ಲ ಕಲ್ತದ್ದು ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಸ್ ಆಗ್ತದೆ ಆ್ಯಂಡ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಚೇರ್ಪರ್ಸನ್ ಮಹಿಳಾ ವಿಭಾಗದಿಂದ ನಾನು 15 ದಿವಸದ ಟ್ರೈನಿಂಗನ್ನು ನಾನು ಇಲ್ಲಿ ಮಾಡಿದ್ದೇನೆ. ಇವರಿಗೆ ನಮ್ಮ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಅವರಿಗೆ ಮಾರ್ಕೆಟಿಂಗ್ ಹೇಗೆ ನಡೀತದೆ ಮತ್ತು ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಒಂದು ಮಾಡುವ ಅವರಿಗೆ ಅವರ ಜೀವನೋಪಾಯಕ್ಕೆ ಏನಾದರೂ ಒಂದು ಮಾಡುವ ಅಂತೇಳಿ ನಾನೊಂದು ಟ್ರೈನಿಂಗ್ ಕೊಟ್ಟಿದ್ದೇನೆ. Distributing the certificates for the participants. I request our correspondent, Dr. Manjula Kedi, to distribute the certificates to Madam Harina Rao as a resource person, as well as Shanti Acharya for coming as a resource person for our program. Vishal Sagan sir to distribute the certificates. Ms. Rupa Bhatt.
which is in its infancy. It has not even reached the stage of a toddler. It has just started. So for a small department, which is just in the initial days, this is a giant leap. And I think it should be motivation enough for all departments not to have a food fest, but to have some programs which are associated with their subjects, and to attract students and also participants from outside, so that the society at large will come to know what's happening over here, and that should be a motivation for students to take admission and also take the benefits of all the programs that we organize here. So I would like to make this humble request to the participants who have joined this program from outside. Take this image of the college that you have got here outside. Speak to your friends. Let them speak to their neighbors, and let the image of the college reach everyone. And that is what we expect through programs like this. ಪದ್ಧತಿಗಳ ಬಗ್ಗೆ ತಿಳ್ಕೊಂಡು ಅದನ್ನು ಹೇಗೆ ತಯಾರು ಮಾಡಿ ಅದನ್ನು ಯಾವ ರೀತಿಯಲ್ಲಿ ಒಂದು ಮಾರ್ಕೆಟ್ನಲ್ಲಿ ಯಾವ ರೀತಿಯಲ್ಲಿ ಅದನ್ನು ನಾವು ಒಂದು ಮಾರಾಟವನ್ನು ಮಾಡಿ ಒಂದು ಜನರ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಗೊಳ್ಕೊಳ್ಬೋದು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದಂಥ ಫೆಸ್ಟನ್ನು ನಾವು ಮಾಡ್ತಿದ್ದೇವೆ. ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘ ಅದರ ಮಹಿಳಾ ವಿಭಾಗ ಇವತ್ತು ಪ್ರೆಸೆಂಟ್ ಕಾಲೇಜ್ ಸಂಯೋಜನೆಯೊಟ್ಟಿಗೆ ನಾವು ಪ್ರೋಗ್ರಾಮ್ ಆಯೋಜಿಸಿದ್ದು, ನಮ್ಮ ಸಂಘವು ಸುಮಾರು 52 ವರ್ಷದಿಂದ ಭಾಳಷ್ಟು ಇಂಥ ಮಹಿಳೆಯ ಉದ್ಯಮಿಗಳಿಗೆ ಇಂಥ ಕಾರ್ಯ ಮಾಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಭಾಳಷ್ಟು ಪ್ರೋತ್ಸಾಹ ಕೊಡ್ತಿದ್ದೇವೆ.